ಆ ಮಗುವಿನ ಕಣ್ಣಲ್ಲಿ ಹೊಳಪಿತ್ತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಏನೋ ಹೇಳಲು ಬಯಸುತ್ತಿದ್ದಾನೆ ಎಂದು ಅನಿಸುತ್ತಿತ್ತು. ಆದರೆ ಮಗು ಏನೂ ಹೇಳದ ಸ್ಥಿತಿಯಲ್ಲಿತ್ತು. ನಮ್ಮ ಟಿವಿಯ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಂಗಳೂರಿನ ದಂಬೆಲ್ನಲ್ಲಿರುವಂಥ ಒಂದು ಮನೆಯಲ್ಲಿದ್ದೇವೆ. ನನ್ನ ಪಕ್ಕದಲ್ಲಿ ರಾಕೇಶ್ ಎನ್ನುವಂಥ ಮಗು ಇದೆ. ರಾಕೇಶ್ನನ್ನು ನೀವು ನೋಡುವಾಗ 3 ವರ್ಷನೋ ಅಥವಾ 4 ವರ್ಷನೋ ಎನ್ನುವಂಥ ಒಂದು ಮನಸ್ಥಿತಿ ಅಥವಾ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಬರ್ಬೋದು. ಆದರೆ ರಾಕೇಶನಿಗೆ ಇವತ್ತು 17 ವರ್ಷ ವಯಸ್ಸಾಗಿದೆ. ಆತನನ್ನು ನೋಡುವಾಗ ಇಷ್ಟು ದೊಡ್ಡ ವಯಸ್ಸಿನ ಮಗುವ ಅಂತ ನಿಮ್ಗೆ ಅನಿಸ್ಬೋದು. ವಿಷಯ ಇರೋದು ವೈದ್ಯರ ನಿರ್ಲಕ್ಷ್ಯವೋ ಅಥವಾ ಗ್ರಹಚಾರವೋ ಅಥವಾ ಸುಮಾರು 17 ವರ್ಷಗಳ ಹಿಂದೆ ಇದ್ದಂಥ ಯಾವ ರೀತಿಯ ಚಿಕಿತ್ಸಾ ವಿಧಾನವೋ ಗೊತ್ತಿಲ್ಲ. ರಾಕೇಶ್ ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗಲೇ ಏನೋ ಒಂದು ವಿಚಿತ್ರವಾದಂಥ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಹುಟ್ಟುವಾಗಲೇ ಮಗುವಿಗೆ ಹುಟ್ಟುವಾಗಲೇ ಪ್ರಾಬ್ಲಮ್, ಮೆದುಳು ಜ್ವರ ಬಂದದ್ದು. ಆದ ಮೇಲೆ ಹೀಗೆ ಡಾಕ್ಟ್ರ್ ಏನು ಹೇಳಿಲ್ಲ ನಮಗೆ. ಅದರ ಮೇಲೆ ಹೀಗೆ ನಮಗೆ ಗೊತ್ತಿಲ್ಲ ಹೀಗೆ ಆಗ್ತದೆ ಅಂತ. ಅವ್ರಿಗೆ ಗೊತ್ತಿತ್ತು, ಅವರೇನು ಹೇಳಿಲ್ಲ. ಮೆದುಳು ಜ್ವರ ಬಂದಿದೆ ಮಗು ಹೊರಗೆ ಬರುವಾಗ ಹೊಟ್ಟೆಯಿಂದ. ಅವನಿಗೆ ತೊಂದರೆ, ನನಗೇನಿಲ್ಲ. ಸಿಸೇರಿಯನ್ ಮಾಡಿ ತೆಗ್ದ ಮಗು. ಒಂದು 5 ನಿಮಿಷ ಹೆಚ್ಚು ಕಮ್ಮಿ, ಇಲ್ಲಾದರೆ ಮಗು ಇದಾಗ್ತದೆ, ಹೋಗ್ತದೆ. ಡಾಕ್ಟ್ರ್ ಹೇಳಿದ್ರು ಅವನಿಗೆ ಔಷಧ ಉಂಟು, ಅವನಿಗೆ ಸಹ. ಮತ್ತು ಗ್ಯಾಸಲ್ಲಿ ಇಟ್ಟಿದ್ರು. 15 ದಿನ ನಮಗೆ ತೋರಿಸಲಿಲ್ಲ. 15 ದಿನ ಮತ್ತೆ ನಮಗೆ ತೋರಿಸಿದ್ದು ಮಗು. 1 ತಿಂಗಳು ನಾನು ಹಾಸ್ಪಿಟಲಲ್ಲಿದ್ದೆ ಇವನಿಗೆ. ಮತ್ತು ಹಾಲು ಕುಡಿಲಿಕ್ಕೆ ಗೊತ್ತಿರಲಿಲ್ಲ, ಎದೆ ಹಾಲು. ಮತ್ತು 1 ತಿಂಗಳ ನಂತರ ಮತ್ತೆ ಗೊತ್ತಾಯಿತು ಸ್ವಲ್ಪ. ಮತ್ತು ಇದು ಹೀಗೆ ಬೀಳ್ತಾರಲ್ಲ, ಅದೇ 1 ವರ್ಷ ಆಗಿದೆ ಹಾಗೆ ಬೀಳ. ಮತ್ತು ನಾವು ಕೂತ್ಕೊಂಡು ಅಭ್ಯಾಸ ಮಾಡಿದ್ವಿ, ಹೀಗೆ ಗೋಡೆ ಇದು ಮಾಡಿ. ಮತ್ತು ಈಗ ಕೂತ್ಕೊಳ್ಳಿ ಸ್ವಲ್ಪ, ಹಾಗೆ ಅಭ್ಯಾಸ ಆಯಿತು ಕೂತ್ಕೊಂಡು. ಮಲಗಿದಲ್ಲಿದ್ದ ಫಸ್ಟಿಗೆ 1 ವರ್ಷ ಆಗಿ ಇದ್ದ, ಇದು ಕವಚಿ ಬೀಳೋರೆ. ಸ್ಟಾರ್ಟಿಂಗಲ್ಲಿ ಆಸ್ಪತ್ರೆಯಲ್ಲಿ ಇದು ಹೆರಿಗೆ ಆಗುವಾಗ ತುಂಬ ಕಷ್ಟ ಆಯಿತು. ಮತ್ತು ಹೆರಿಗೆ ಆಗಿದ ನಂತರ ಮತ್ತು ಆಸ್ಪತ್ರೆ ಗ್ಯಾಸಿಗೆ ಇಟ್ಟವರು. ಗ್ಯಾಸಿ 15 ದಿವಸ ಜಾಸ್ತಿ ಆಯಿತು, ಗ್ಯಾಸ್ ಇಟ್ಟರು. ಆ ನಂತರ 1 ತಿಂಗಳ ನಂತರ ಮನೆಗೆ ತಂದು ಸ್ವಲ್ಪ ಇದು ಮಾಡಿದೆವು, ಏನಾಗಲಿಲ್ಲ. ಮತ್ತು ಸ್ವಲ್ಪ ಇದು ಮಾಡಿದ, ಅವನು ಟ್ರೈ ಮಾಡುವಾಗ 2 ವರ್ಷದಲ್ಲ ನೋಡಿದ್ವಿ ನಾವು ಮನೆಯಲ್ಲಿ. ಅದು ಕಾಂದಿಲ್ಲ, ನಡೆಯುವುದು ಕಾಂದಿಲ್ಲ. ಆನಂತರ ನಾವು ಆಸ್ಪತ್ರೆಗೆಲ್ಲ
ಕೊಂಡೋಗಿ ಮದ್ದು ತುಂಬ ಖರ್ಚು ಮಾಡಿದೆ. ಸರಿ ಹಳೆ ಅಂಗಡಿ ಎಲ್ಲೆಲ್ಲಿ ಹೋದೆವು, ಬಸ್ ಪೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬ ಕಡೆ ಹೋಗಿದ್ದೆವು. ಮದ್ದು ಆಯುರ್ವೇದಿಕ್ ಮದ್ದು ಎಲ್ಲ ಮಾಡಿದ್ದೀವಿ ನಾವು ತುಂಬ. ಸಾಧಾರಣ ನಮಗೆ ಒಂದು 70,000 ಮೇಲಿಗಿಂತ ಖರ್ಚಾಯಿತು. ಇಲ್ಲಿವರೆಗೆ ಏನು ಒಳ್ಳೆಯದಾಗುವುದು ಕಾಣುವುದಿಲ್ಲ. ನಾವು ಒಬ್ಬನೇ ದುಡಿದಾಗಬೇಕು. ಆ ಸಣ್ಣ ಮಗನಿಗೆ ಕಲಿಸಬೇಕು. ಬಸ್ ಬೂಕ ಡ್ರೆಸ್ಸಿಗೆ ಎಲ್ಲ ನಾನೇ ನೋಡಬೇಕು. ಒಂದೇ ನನಗೆ ಹುಷಾರಿಲ್ಲ, ಮನೆಯಲ್ಲಿ ಕಷ್ಟನೇ. ಅವಳಿಗೆ ಹುಷಾರ ನಾನು ರಜೆ ಮಾಡಿ ಮನೆಯಲ್ಲಿ ನೋಡಬೇಕು ಅವನಿಗೆ. ಅವಳಿಗೆ ಹುಷಾರಿದ್ರೆ ನನಗೆ ಕಷ್ಟ. ಮಗುವಿಗೆ ನಾನು ಸ್ನಾನ ಮಾಡಿ ನಾನು ಮಾಡಿಸಬೇಕಾಗ್ತದೆ, ಹೊಟ್ಟೆಗೆ ಕೊಡಿಸಬೇಕಾಗ್ತದೆ. ತುಂಬ ಕಷ್ಟ ಆಗುತ್ತೆ. ಆತನ ಊಟ ತಿಂಡಿ ಸಹಿತ ಪ್ರತಿಯೊಂದು ಕೆಲಸವನ್ನು ಕೂಡ ತಾಯಿ ಅಥವಾ ತಂದೆಯೇ ಮಾಡಬೇಕಾಗಿತ್ತು. ಮುಖ ಎಲ್ಲ ನಾವೇ ತೊಳಿಸಬೇಕು. ಎಲ್ಲಿ ಇದು ಆದರೆ ನಾವು ಕೊಂಡೋಗಿ ಎತ್ತಿಕೊಂಡು ಹೋಗಬೇಕು. ಈಗ ದೊಡ್ಡವಾಗ ತುಂಬ ಕಷ್ಟ ಇರಲಿಕ್ಕೆ, ಸಹ ಕಷ್ಟ, ತುಂಬ ಕಷ್ಟ ಉಂಟು. ಹೊತ್ತಿಗೆ ಊಟ ನಮ್ಮ ಟೈಮ್ ಅವನಿಗೆ ಹೇಳಲಿಕ್ಕೆ ಆಗಲಿಲ್ಲ, ನಾವೇ ನೋಡಿ ಕೊಡಬೇಕು ಹೊಟ್ಟೆಗೆ. ನಾನು ನೋಡಿ ಹೀಗೆ ಎಲ್ಲ ನಾವೇ ಮಾಡಬೇಕು. ಅವನ ಕೆಲಸ ಮೂತ್ರ ಮಾಡಿ ತೆಗಿಬೇಕು, ಟೈಮಿಗೆ ಮಾಡ್ತಾ ಇರ್ತಾನೆ, ಚೇಂಜ್ ಮಾಡಿ. ಮತ್ತು ಇದು 2ಕ್ಕೆ ಆದರೆ ಹೊಟ್ಟೆಗೆ ನಾವೇ ಟೈಮ್ಗೆ ಸ್ನಾನ ಮಾಡಿಸಿದೆಲ್ಲ ನಾನು. ಅಷ್ಟು ಚಿಕ್ಕ ಮಗುವಿನ ನಿತ್ಯದ ಕರ್ಮಗಳನ್ನು ಮಗುವಿನ ಪೋಷಕರಲ್ಲದೆ ಬೇರೆ ಯಾರು ತಾನೇ ಮಾಡಲು ಸಾಧ್ಯ ಎನ್ನುವ ಅಭಿಪ್ರಾಯ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಆದರೆ ವಿಷಯ ಇರುವುದು, ಈತ ನೋಡಲು ಮಾತ್ರ ಮಗುವಿನಂತೆ ಕಾಣುತ್ತಾನೆ. ಆದರೆ ರಾಕೇಶನಿಗೆ ಈಗ ವಯಸ್ಸು 17. ಹದಿನೇಳು ವರ್ಷ ವಯಸ್ಸಿನ ರಾಕೇಶ್ ನೋಡಲು 7 ವರ್ಷ ವಯಸ್ಸಿನವನಂತೆ ಕಾಣುತ್ತಾನೆ. ನಿಮಗೆ ಆಶ್ಚರ್ಯವಾಗಿರಬಹುದು. ಹೌದು, ಹುಟ್ಟುವಾಗ ಈ ಕುಟುಂಬದ ಗ್ರಹಚಾರವೋ ಅಥವಾ ವೈದ್ಯರ ನಿರ್ಲಕ್ಷ್ಯವೋ ರಾಕೇಶ್ ಹುಟ್ಟುವಾಗಲೇ ಒಂದಿಷ್ಟು ಸಮಸ್ಯೆ ಆಗಿತ್ತು. ಆದರೆ ಚಿಕಿತ್ಸೆ ಕೊಟ್ಟರೆ ಮಗು ಸರಿಯಾಗುತ್ತೆ ಎಂದು ವೈದ್ಯರು ಹೇಳಿದ್ದ ಕಾರಣ ಈ ಕುಟುಂಬ
ತನ್ನ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಚಿಕಿತ್ಸೆಗಾಗಿ ಸಾಕಷ್ಟು ಹಣವನ್ನು ವ್ಯಯಿಸಿತ್ತು. ಸುಮಾರು 15 ದಿನಗಳನ್ನು ಆತ ಆಸ್ಪತ್ರೆಯ ICU ಅಲ್ಲಿ ಕಳೀತಾನೆ. ಅವನ ಚಿಕಿತ್ಸೆಗಾಗಿ ಎಲ್ಲ ರೀತಿಯಲ್ಲಿ ಪ್ರಯತ್ನಗಳನ್ನು ವೈದ್ಯರು ಮಾಡ್ತಾರೆ. 1 ತಿಂಗಳ ಬಳಿಕ ಅವನನ್ನು ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಹೇಳ್ತಾರೆ. ರಾಕೇಶ್ ಸುಮಾರು 7 ವರ್ಷ ತನಕ, ತಾನು ಹುಟ್ಟಿದ 7 ವರ್ಷ ತನಕ ವಿವಿಧ ಮಾತ್ರೆಗಳನ್ನು, ವಿವಿಧ ಚಿಕಿತ್ಸೆಗಳನ್ನು ಪಡೆದುಕೊಳ್ತಿರ್ತಾನೆ. ಫಿಸಿಯೋಥೆರಪಿಯನ್ನು ಮಾಡಿಕೊಂಡು ಆತ ಕೂಡ ಎಲ್ಲರಂತೆ ಓಡಾಡಬಲ್ಲ ಎನ್ನುವಂಥ ಒಂದು ತಾಕತ್ತು ಅವನಿಗೆ ಭರಿಸುವಂಥ ಪ್ರಯತ್ನವನ್ನು ಆತನ ತಂದೆ ತಾಯಿ ಮಾಡ್ತಾರೆ. ಮಗುವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕೊಟ್ಟು ಏನಾದರೂ ಬದಲಾವಣೆ ಆಗುತ್ತಾ ಎಂದು ಪೋಷಕರು ಕಾದರು. ಆದರೆ ರಾಕೇಶ್ ಒಂದಿಷ್ಟು ಬೆಳೆದು ತನ್ನ ಬೆಳೆಯುವ ಪ್ರಕ್ರಿಯೆಯನ್ನೇ ನಿಲ್ಲಿಸಿತು. ಕೆಲವೊಮ್ಮೆ ಏನೂ ಕೂಡ ತಿನ್ನಲು ಕೇಳುವುದಿಲ್ಲ. ಹಲವು ಬಾರಿ ತಿಂದದ್ದು ಜೀರ್ಣವಾಗುವುದಿಲ್ಲ. ಈ ಮಗುವಿನ ಬದುಕಿಗೆ ಒಂದು ನೆಮ್ಮದಿಯ ಆಸರೆ ಬೇಕಾಗಿದೆ. ಡಾಕ್ಟ್ರಿಗೆ ಗೊತ್ತಿರ್ಬೋದು, ನಮಗೆ ಏನು ಹೇಳಿಲ್ಲ ಡಾಕ್ಟ್ರಿಗೆ ಆಗ್ತದಂತ. ಮದ್ದಿತ್ತು, ತುಂಬ ಮದ್ದು ಮಾಡಿದ್ದೇವೆ 7 ವರ್ಷ. ಎಲ್ಲ ಅವರು ದುಡ್ಡಿದ ಹಣ ಎಲ್ಲ ಇವರಿಗೆ ಖರ್ಚು, ಇವನಿಗೆ ತುಂಬ. ನಾವು ಸರಿ ಆಗಬೇಕಂತ ಇವನಿಗೆ ತುಂಬ ಕಡೆ ಕೊಂಡೋಗಿದ್ದೇವೆ. ಮದ್ದಿಗೆ, ಎಕ್ಸಸೈಸ್, ಫಿಸಿಯೋಥೆರಪಿ ಡೈಲಿ ತುಂಬ ಪ್ರಯತ್ನ ಪಟ್ಟೆ, ಏನು ಇದಾಗಲಿಲ್ಲ. ಸರಿ ಆಗಬೇಕಂತ ದೇವರಲ್ಲಿ ಎಷ್ಟು ಕಡೆ ಹೋಗಿದೆ, ಏನು ಪ್ರಯೋಜನ. ಮಧ್ಯಮ ವರ್ಗದ ಕುಟುಂಬ, ತಂದೆ ಒಬ್ಬರೇ ದುಡಿದು ಇಡೀ ಮನೆಯನ್ನು ಸಾಕಬೇಕು. ಆದರೆ ಹಿರಿಯ ಮಗ ಹೇಗಾದರೂ ಚೆನ್ನಾಗಿ ಆಗಲಿ, ಎಲ್ಲರಂತೆ ಆಗಲಿ, ಆತನಿಗೆ ಕೂಡ ಒಂದು ಒಳ್ಳೆಯ ಬದುಕನ್ನು ಕೊಡಬೇಕು ಎನ್ನುವ ಕಾರಣಕ್ಕೆ ತಾನು ಇಡೀ ದಿನ ದುಡಿದು ಆತನ ಚಿಕಿತ್ಸೆಗಾಗಿ, ಆತನ ಒಂದು ಆರೋಗ್ಯಕ್ಕಾಗಿ ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ. 7 ವರ್ಷಗಳ ನಿರಂತರ ಒಂದು ಪ್ರಯತ್ನದಿಂದ ಈಗ 17 ವರ್ಷಗಳ ಬಳಿಕ ರಾಕೇಶ್ ಸ್ವಲ್ಪ ಮಟ್ಟಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆಗೆ ಅಥವಾ ಕುಳಿತುಕೊಳ್ಳುವಷ್ಟು ಆರೋಗ್ಯವನ್ನು ಸಂಪಾದಿಸಿರಬಹುದು. ಆದರೆ ಇವತ್ತಿಗೂ ಕೂಡ ರಾಕೇಶನಿಗೆ ಹೊರ ಪ್ರಪಂಚದ ಅರಿವು ಆಗ್ತಾ ಇಲ್ಲ.
ತಂದೆ ಅಥವಾ ತಾಯಿ ಅಥವಾ ತನ್ನ ಕಿರಿಯ ಸಹೋದರ ಅಥವಾ ಹೊರಗಿನ ಪ್ರಪಂಚ ಹೇಗಿದೆ ಎನ್ನುವುದು ಆತನಿಗೆ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಆತನಿಗೆ ಕುತ್ತಿಗೆಯ ಬಳಿ ಕೂಡ ಒಂದು ರೀತಿಯಲ್ಲಿ ಗಾಯವಾದಂತಾಗಿ ಈಗ ಅದು ಗುಣವಾಗ್ತಾ ಇದೆ. ಆದರೂ ಕೂಡ ರಾಕೇಶ ಎಲ್ಲರಂತೆ ನಿಮ್ಮೆಲ್ಲರಂತೆ ಓಡಾಡುವ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕೆ ಕಾರಣ ಆತನ ಕಾಲುಗಳಲ್ಲಿ ಬಲವು ಕೂಡ ಇಲ್ಲದೇ ಇರುವುದು. ನೋಡ್ತಾನೆ, ಕೆಲವೊಮ್ಮೆ ಅಳ್ತಾನೆ, ಕೆಲವೊಮ್ಮೆ ನೆಲಕ್ಕೆ ಮುಖ ಕೊಟ್ಟು ತಲೆಯನ್ನು ಜಜ್ಜಿಕೊಳ್ತಾನೆ, ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ಏನೂ ಹೇಳಲಿಕ್ಕೆ ಆಗುವುದಿಲ್ಲ. ಈಗ 1 ತಿಂಗಳಾಯ್ತು ಕೂತ್ಕೊಂಡಲ್ಲೇ. ಇದು ಕೆಂಪಾಗಿತ್ತು, ಮದ್ದಿಗೆ ಕೊಂಡೋಗಿ ಅವ್ರು ಮಾತ್ರ ಕೊಟ್ಟಿದ್ದಾರೆ. ಈಗ ಸರಿ ಆಯ್ತು, ಸ್ವಲ್ಪ ಉಂಟಿನ್ನು. ಮುಲಾಮುಂಟ ಹಚ್ಚಿ ಡೆಟ್ಟಾಲೆಲ್ಲ ಮಾಡಿ ಕ್ಲೀನ್. ಈಗ ಬೆಳಿಗ್ಗೆ ಮಾಡಿ ಇನ್ನು ಸಂಜೆ. ಎಲ್ಲರಂತೆ ನೀವು ದೇವರು ನಮಗೆ ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ಕೊಟ್ಟಿದ್ದಾನೆ. ಏನು ಅಗತ್ಯಕ್ಕಿಂತ ಹೆಚ್ಚು ಎಲ್ಲಿಯಾದರೂ ಪ್ರೀತಿ ಕೊಟ್ಟಿದ್ದಾನೆ. ಈಗ ನಮಗೆ ಅಗತ್ಯ ಇರೋದು ರಾಕೇಶ್ನಂಥ ಮಗುವಿಗೆ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ. ಯಾಕಂತ ಹೇಳಿದರೆ ಈ ಕುಟುಂಬದಲ್ಲಿ ಆತನ ತಂದೆ ದುಡಿದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ಈ ಮನೆಯನ್ನು ಸಾಕಬೇಕಾಗಿದೆ. ರಾಕೇಶನ ತಾಯಿ ಕೂಡ ಇಡೀ ದಿನ ಮಗುವನ್ನು ನೋಡಬೇಕಾಗಿದೆ. ಯಾಕಂತ ಹೇಳಿದರೆ ರಾಕೇಶನನ್ನು ಒಬ್ಬನನ್ನೇ ಬಿಟ್ಟು ಎಲ್ಲಿ ಕೂಡ ಈ ಕುಟುಂಬ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಒಬ್ಬರು ಆತನ ಒಟ್ಟಿಗೆ ಇರಲೇಬೇಕು. ಯಾಕಂತ ಹೇಳಿದರೆ ಅವನಿಗೆ ಯಾವಾಗ ಹಸಿವಾಗತ್ತೆ ಅಥವಾ ಅವನಿಗೆ ಯಾವಾಗ ಬೇರೆ ರೀತಿಯ ದೈಹಿಕ ಕ್ರಿಯೆಗಳಾಗಬೇಕು, ಅದೆಲ್ಲ ಯಾವಾಗ ನಡೆಯುತ್ತೆ, ಮಲಮೂತ್ರ ವಿಸರ್ಜನೆ ಆಗಬೇಕು. ಸೊ ಅಂಥ ಪರಿಸ್ಥಿತಿಯನ್ನು ಅವನು ಹೇಳಲಾಗುವುದಿಲ್ಲ ಅವನಿಗೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅವನ ತಾಯಿ ಅವನನ್ನು ಸಾಕಬೇಕಾಗತ್ತೆ, ನೋಡಿಕೊಳ್ಬೇಕಾಗತ್ತೆ, ಅವನನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಕುಟುಂಬಕ್ಕೆ ನಾವೇನಾದರೂ ಒಂದು ಸಹಾಯ ಮಾಡಿದ್ದೆವಂತಾದರೆ ಬಹುಶಃ ಭಗವಂತನಿಗೆ ನಾವು ಮಾಡುವಂಥ ಒಂದು ಥ್ಯಾಂಕ್ಸ್ ಕೊಡುವಂಥ ಒಂದು ವಿಷಯ. ನಮ್ಮನ್ನು ಪ್ರಪಂಚಕ್ಕೆ ಆರೋಗ್ಯವಾಗಿ ಕಳಿಸಿಕೊಟ್ಟಿರುವಂಥ ಭಗವಂತ ರಾಕೇಶ್ನಂತಹ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಲಿ ನಮ್ಮ ಕಡೆಯಿಂದ ಅಂತೇಳಿ ಪ್ರಯತ್ನವನ್ನು ನಮಗೆ ದೇವರು ಏನು ಮನಸ್ಸನ್ನು ಕೊಡಬೇಕಾಗಿದೆ. ರಾಕೇಶನ ಭವಿಷ್ಯಕ್ಕೆ ಕೆಲವು ಸಹೃದಯಿಗಳು ತೆರೆ ಮರೆಯಲ್ಲಿಯೇ ಸಹಾಯ ಮಾಡುತ್ತಲೇ ಬಂದಿದ್ದಾರೆ. ಈಗ ರಾಕೇಶನಿಗೆ ನಿಮ್ಮ ಸಹಾಯದ ಅಗತ್ಯವಿದೆ. ದಯವಿಟ್ಟು ಸ್ವಲ್ಪ ನಮಗೆ ಎಲ್ಲರೂ ಸಹಾಯ ಮಾಡಬೇಕಂತ ನಾನು ಎನ್ನೆತ್ತಿಕೊಳ್ತೇನೆ. ತುಂಬ ಕಷ್ಟದಲ್ಲಿದ್ದೆ ನಾನು. ಒಬ್ಬಂದು ದುಡಬೇಕು, ಸಣ್ಣ ಮಗುವಿನ ನೋಡಬೇಕು, ಮನೆಯಲ್ಲಿ ನೋಡಬೇಕು, ಎಲ್ಲ ಖರ್ಚು ನನ್ನಲ್ಲೇ ಹೋಗಬೇಕು. ದಯವಿಟ್ಟು ನಿಮ್ಮದು ಸಹಾಯ ಸಿಕ್ಕಿದೆ ನಮಗೆ ಸ್ವಲ್ಪ ಆಧಾರ ಆಗ್ತದೆ. ರಾಕೇಶ್ನ ಮನೆಗೆ ಇಲ್ಲಿ ವೈಯಕ್ತಿಕವಾಗಿ ಕೂಡ ಬಂದು ಸಹಾಯ ಮಾಡ್ಬೋದು. ಮತ್ತು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅವನ ಬ್ಯಾಂಕ್ ಖಾತೆಯ, ಅವನ ತಂದೆ ಅಥವಾ ತಾಯಿಯ ಬ್ಯಾಂಕ್ ಖಾತೆಯ ವಿವರಗಳನ್ನು ಕೊಡ್ತೇವೆ. ಅದಕ್ಕೆ ಕೂಡ ಒಂದು ವೇಳೆ ದೂರದಲ್ಲಿದ್ದರೆ ಸಹಾಯ ಮಾಡ್ಬೋದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮಗೆ ಒಬ್ಬರು ದುಬೈಯಿಂದ ಒಬ್ಬರು ಕರೆ ಮಾಡಿ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಸೊ ಅಂಥ ಒಂದು ದೊಡ್ಡ ಮನಸ್ಸು ಕೆಲವರಿಗೆ ಇದೆ. ಸೊ ನಮ್ಮ ಕರ್ತವ್ಯ ಕೂಡ ಅಷ್ಟೇ, ರಾಕೇಶ್ನಿಗೆ ಸಹಾಯ ಮಾಡಿದರೆ ಅದು ದೇವರು ನಮಗೆ ಕೊಡುವಂಥ ಶಕ್ತಿ. ರಾಕೇಶ ಇನ್ನೂ ಕೂಡ ತುಂಬ ವರ್ಷಗಳ ತನಕ ಹೀಗೆ ಕೂತ್ಕೊಂಡ ಕಡೆಯಲ್ಲೇ ಅಥವಾ ಮಲಗಿದ ಕಡೆಯಲ್ಲೇ ಇರಬೇಕಾಗತ್ತೆ.
ಸೊ ಆ ಕುಟುಂಬಕ್ಕೆ ಕೂಡ ದೇವರು ಇವನನ್ನು ಹೀಗೆ ಚೆನ್ನಾಗಿ ಯಾವತ್ತೂ ಕೂಡ ನೋಡುವಂಥ ಒಂದು ಶಕ್ತಿಯನ್ನು ನಾವು ಆ ಕುಟುಂಬಕ್ಕೆ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ವಿಶ್ವಾಸ, ಪ್ರೀತಿ, ಭರವಸೆ ಈ ಕುಟುಂಬಕ್ಕೆ ಇರಲಿ. ನಾವು ಕಾರ್ಯಕ್ರಮದಲ್ಲಿ ಇವರ ಮನೆ ವಿಳಾಸವನ್ನು ಕೂಡ ತೋರಿಸ್ತೇವೆ. ಸೊ ಸಾಧ್ಯವಾದರೆ ಆ ಕುಟುಂಬಕ್ಕೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನೀವು ಮಾಡುವಂತಾಗಲಿ. ರಾಕೇಶ್ನನ್ನು ಖುದ್ದು ನೀವು ನೋಡಿದರೆ ಕೂಡ ಆತನ ಒಂದು ಪರಿಸ್ಥಿತಿ ನಿಮಗೆ ಅರಿವಾಗತ್ತೆ. ಆ ಮಗುವಿಗೆ ನಾವು ಮಾಡುವಂಥ ಸಹಾಯ ಅತಿ ಅಗತ್ಯ ಅಂತ ಹೇಳ್ತೇವೆ. ಸೊ ನಮಸ್ಕಾರ. ಆರ್ಥಿಕ ಸಹಾಯ ಮಾಡುವವರು ಈ ಬ್ಯಾಂಕ್ ಖಾತೆಯ ವಿವರಗಳನ್ನು ನೋಟ್ ಮಾಡಿಟ್ಟುಕೊಳ್ಳಬಹುದು. ಹೆಸರು ಆಶಾ ಲವಿನಾ ಡಿಸೋಜಾ, ಬ್ಯಾಂಕ್ ಕೆನರಾ ಬ್ಯಾಂಕ್, ಶಾಖೆ ಅಶೋಕ್ ನಗರ ದಂಬೆಲ್. ಅಕೌಂಟ್ ನಂಬರ 1602108013442. ಆಶಾ ಅವರ ದೂರವಾಣಿ ಸಂಖ್ಯೆ 9734977116. ಕರುಣಾಳು ಬಾ ಬೆಳಕೆ, ಕೈ ಹಿಡಿದು ಮುನ್ನಡೆಸು ರಾಕೇಶ್ನನ್ನು.